ದೇಶದ ಕಾಲಸ್ಥಿತಿಯನ್ನ ತಿಳಿದ ವ್ಯಕ್ತಿಗೆ ದೇಶದ ಆಡಳಿತ ನಡೆಸುವ ಶಕ್ತಿ ಇದೆ. ಶಾಂತಿ ನೆಮ್ಮದಿ ನೆಲೆಸಲು ಆಧ್ಯಾತ್ಮದ ಅಗತ್ಯವಿದ್ದು ಜ್ಞಾನದ ಹಸಿವು ನಿರಂತರವಾಗಿರಲೇಬೇಕು. ದಾನದಿಂದ ಸಂಪತ್ತಿನ ಮೌಲ್ಯ ವರ್ಧನೆಯಾಗುತ್ತದೆ. ಸಮಾಜದ ಋಣದ ಜ್ಞಾನವಿದ್ದು ಕೆಲಸ ಕಾರ್ಯಗಳಾದಾಗ ಭಗವಂತನ ಸೇವೆಯಾಗುತ್ತದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ತುಳುನಾಡ ಜಾತ್ರೆ ಶ್ರೀ ಒಡಿಯೂರು ರಥೋತ್ಸವದ ಅಂಗವಾಗಿ ನಡೆದ ಧರ್ಮಸಭೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಅಧಿಕಾರದಲ್ಲಿ ದಕ್ಷತೆಯ ಅಗತ್ಯವಿದ್ದು ಸಕಲರ ಅಭ್ಯುದಯಕ್ಕೆ ಉದಯಿಸಿರುವ ಸನಾತನ ಹಿಂದೂ ಧರ್ಮಕ್ಕೆ ಅಳಿವಿಲ್ಲ. ಪಂಚ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವ ಕಾರ್ಯವಾದಾಗ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಎಂದರು. ನಾವು ನಮ್ಮ ತುಳುನಾಡು ನಮ್ಮ ಪಾತ್ರೆ ವಿಶ್ವ ನಮ್ಮಿನ ಭಾವನೆ ನಮ್ಮ ತುಳುವೆ ಅಂಚಾಯನ ಕಾರಣ ಅಂದ್ರೆ ವಿಶ್ವ ಓಡು ಕೂಡ ನಮ್ಮ ತುಳುವೆ ಇದು ಒಳ ಚಂದ್ರಲೋಕ ಹೋಗೋದ್ರಿಂದ ಚಂದ್ರಲೋಕ ಹೋಗೋದ್ರಿಂದ ನಮ್ಮ ಕೈಗೆ ರೆಡಿ ಆಗುತ್ತೆ ಅದು ಹಿಂಗೆ ಮಾತ್ರ ಹಾಕೊಂಡು ಹಿಂಗೆ ಹೋಗಿ ಅಂತಿನ ಸಾಮರ್ಥ್ಯ ನಮ್ಮ ತುಳುವೆ ಕೊಂಡು ಈ ಸಂದರ್ಭ ಮಾಡೋದು ಸೇರಿದಂತೆ ನಮ್ಮ ಮಾತರಿಕ ನಮ್ಮ ಸಾತ್ಯಾಡ ಸದಾಚಾರ ಸಂಪನ್ನರಾಗಬೇಕು. ಏನು ನಮ್ಮನೆ ಹೋಗ್ತೇವೆ ನಮ್ಮನೆ ಹೋಗ್ತೇವೆ ಅದಕ್ಕೆ ನಮ್ಮ ಬಲವಾದ ಆತ್ಮವಿಶ್ವಾಸ ಮಾಡೋದು ಸೇರಿದಂತೆ ನಮ್ಮ ಮಾತರಿಕ. ಸಾಧ್ವಿ ಮಾತಾನಂದಮಯಿ ಆಶೀರ್ವಚನ ನೀಡಿ ಬಾಹ್ಯ ಸುಖಭೋಗಕ್ಕೆ ಕಡಿವಾಣ ಹಾಕಿ ಜೀವನವನ್ನು ಆಧ್ಯಾತ್ಮ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ. ಜೀವನದಲ್ಲಿ ಉತ್ತಮ ಕಾರ್ಯ, ನಿಸ್ವಾರ್ಥ ಸೇವೆ, ಸತ್ಕಾರ್ಯವನ್ನು ಮಾಡಿ ಭಗವಂತನನ್ನು ಸೇರುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ನಮ್ಮನ್ನು ಮಾತಾ ಸೇರಾವುದಿಲ್ಲ. ಶ್ರೀರಾಮನ ಎಂಗ್ಲಮರಣಿ ಸಭೆ ಮಂತೊಂದು ಮೀಟಿಂಗ್ ಮಲ್ಪನಾಗಲ್ಲ ಪೂಜಾ ಗುರುಕುಲನೇ ಪುದರವು ಶ್ರೀರಾಮನ ಉತ್ಸವ ಅವಡಿ ಸರ್ತಿ ಎಂದು ಮಸ್ತ್ ಖುಷಿಯಾಗಿ ಅಂಚಾದ ಆ ಶ್ರೀರಾಮನ ಪ್ರಕಾಶನೆ ಕಡೆ ಪಂಡೇರಿ ಎಂಕಲ ಮನಸ್ಸಿಡ್ಲ ಅವೇ ಇತ್ತಂಡು ಶ್ರೀರಾಮನ ನಮ್ಮ ಓದಂಡ ರಾಮಾಯಣ ಓದಂಡ ಶ್ರೀರಾಮನ ಜೀವನ ಕ್ರಮ ಅದನ್ನ ಮಹತ್ವ ಉಂಡ ಮಾತ ಒಂಜಿ ಪ್ರತಿರೂಪಾದ ಎಂಕ್ಲೆಗೆ ಸ್ವಾಮೀಜಿ ಗುರುಕುಲ್ಡ ತೋಜೊಂದುಂಡು ಅಂಚಿನ ಶ್ರೀರಾಮನ ಸಂದೇಶನಲ್ಲೇ ಅವೇ ತುಲೆ ನಿಕ್ಲು ಓವೇ ಏದೇ ಕಷ್ಟ ಬರಡು ಆಂಡ ಆ ಧರ್ಮದ ಬದುಕಡು ಉಪ್ಪೊಡು ಧರ್ಮದ ಬದುಕಡು ಜೀವನ ಮಲ್ಪಡುವುದು. ಶ್ರೀರಾಮದೇವಿಯರು ವನವಾಸಕ್ಕೂ ಪೋನಾಗ ಕೌಸಲ್ಯ ಮಾತನಾಡಿ ಪುಪೇರಿಗೆ ಆಶೀರ್ವಾದ ದೆತ್ತೊಂಡ್ರೆ ಬಡಾದು ಅಪ್ಪೆನಾಡಿ ಆ ಅಪ್ಪೆನಾಡಿ ಆಶೀರ್ವಾದ ದೆತ್ತೊಂಡ್ರೆ ಪೋನಾಗ ಅಪ್ಪೆ ಆಶೀರ್ವಾದ ಮನ್ಪೋಲು ದಾದನ್ ಪಂಡ ಧರ್ಮೋ ರಕ್ಷತೆ ರಕ್ಷಿತಃ ಈ ಧರ್ಮನು ಈ ರಕ್ಷಣೆ ಮಲ್ತೊಂದುಲ್ಲನ ಆ ಧರ್ಮನೇ ನೀನು ರಕ್ಷಣೆ ಮಲ್ಪಡುವುದು ಅಲ್ಪ ಆಶೀರ್ವಾದ ಮಲ್ಪೋಲಿ ಕೌಸಲ್ಯ ಅಂಚನೆ ನಮ್ಮ ಜೀವನಲ್ಲ ಅಂಚಾವಡು ಆ ಧರ್ಮ ಸಂಸ್ಕೃತಿಯ ಜೀವನಡು ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಭಾಷೆ ಸಂಸ್ಕೃತಿಯ ಒಳಿತಿನ ಜೊತೆಗೆ ದೇವರ ಆರಾಧನೆ ಮಾಡುವ ಕೇಂದ್ರವಾಗಿ ಒಡಿಯೂರು ಕ್ಷೇತ್ರ ಮುನ್ನಡೆಯುತ್ತಿದೆ. ಸ್ವಸಹಾಯ ಸಂಘದ ಮೂಲಕ ಹಳ್ಳಿಯಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯ ನಡೆಯುತ್ತಿದೆ. ಸ್ವಾಭಿಮಾನದ ಸಂಕೇತವಾಗಿ ಶ್ರೀರಾಮ ಮಂದಿರದ ಕರಸೇವಕರು ಕೆಲಸ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಆಡಳಿತ ಭಾಷೆಯಾಗಿ ಸ್ವೀಕಾರ ಮಾಡಬೇಕಾಗಿದ್ದು ಕೇಂದ್ರದಿಂದ ಒತ್ತಡ ತರುವ ಕಾರ್ಯ ಮಾಡಲಾಗುವುದು. 93,000 ಕೋಟಿ ಯೋಜನೆಯನ್ನು ಜಿಲ್ಲೆಗೆ ತರುವ ಕಾರ್ಯವಾಗಿದೆ ಎಂದು ತಿಳಿಸಿದರು. ಈ ರಾಜ್ಯದ ಏಕೈಕ ಮಠ ಯಾವುದು ಕೇಳಿದ್ರೆ ಅದು ಒಡಿಯೂರು ಮಠ. ಭಾರತೀಯ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಮಾಡುತ್ತದೆ. ಹಾಗಾಗಿ ಒಡಿಯೂರ ಜಾತ್ರೆ ತುಳು ಜಾತ್ರೆ ತುಳು ಪರಂಪರೆಯಾಗಿ ಒಂದು ಸಾಮಾಜಿಕ ಜಾಗೃತಿಯ ಜೊತೆಗೆ ಭಾಷೆಯ ಸಂಸ್ಕೃತಿಯ ಉಳಿವಿನ ಜೊತೆಗೆ ದೇವರನ್ನು ಆರಾಧನೆ ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪದ್ಧತಿ ಇರತಕ್ಕಂಥ ಒಂದು ಮಠ ಅದು ಒಡಿಯೂರು. ಹಾಗಾಗಿ 3 ಕ್ಷೇತ್ರಗಳ ಕಾರಣ ಅದು ಒಡಿಯೂರು. ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿಗಳು ನಿರಂತರವಾಗಿ 3 ಕ್ಷೇತ್ರಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಸಾಧಕ ಅಂತ ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಹಳ್ಳಿಯಲ್ಲಿ ಸಂಸ್ಕೃತಿಗಳನ್ನು ಅಭಿವೃದ್ಧಿಸತಕ್ಕಂಥ ಕಾರ್ಯ, ಸಾಮಾಜಿಕ ಜಾಗೃತಿಯ ಜೊತೆಗೆ ಜನರನ್ನು ಜೋಡಿಸತಕ್ಕಂಥ ಕಾರ್ಯ, ತುಳು ಜಾತ್ರೆಯಿಂದ ಹಿಡಿದು ತುಳು ಮಹೋತ್ಸವದವರೆಗೆ ಅದ್ಭುತವಾಗಿ ತುಳು ಭಾಷೆಯನ್ನು ಉಳಿಸತಕ್ಕಂಥ ಕಾರ್ಯದ ಜೊತೆಗೆ ಆಧ್ಯಾತ್ಮತೆಯ
ನನಗೆ ಒಂದು ಬಹಳ ಆನಂದವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಉತ್ಸವ ಇವತ್ತು ನಡೀತದೆ. ಯಾಕೆ ಸ್ವಾಮೀಜಿಗಳಿಗೆ ಆನಂದ? ನನಗೆ ಸ್ವಾಮೀಜಿಗಳು ಇವತ್ತಿನ ಉತ್ಸವವನ್ನು ಬಹಳ ಆತ್ಮಪೂರ್ಣವಾಗಿ ಇವತ್ತು ತೃಪ್ತಿಯಿಂದ ಮಾಡಿದ್ದಾರೆ. ಯಾಕೆ ಹೇಳಿದ್ರೆ ಅವರೊಂದು ಕನಸಿತ್ತು, ಅವರೊಂದು ಸಾಕಾರ ಆಯಿತು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯ ಪ್ರತಿಷ್ಠಾಪನೆ ಜನವರಿ 22ರ ಪ್ರತಿಷ್ಠೆಯ ಆನಂದವನ್ನ ಅನುಭವಿಸಿದ ಸ್ವಾಮೀಜಿಯವರು ಇವತ್ತು ಉತ್ಸವವನ್ನು ಮಾಡಿದ್ದಾರೆ. ಸ್ವಾಮೀಜಿಗಳ ಉತ್ಸಾಹ ಇವತ್ತು ನಿಮಗೆ ಕಂಡದ್ದಲ್ಲ. ನಾನು 92ರಲ್ಲಿ ಕೆಲಸಕ್ಕೆ ಅಯೋಧ್ಯೆಗೆ ಹೋಗಿದ್ದೆ. ಕನ್ಯಾನ ಕರೋಪಾಡಿ ಗ್ರಾಮದಿಂದ ಅಯೋಧ್ಯ ಶ್ರೀರಾಮ ಜನ್ಮಭೂಮಿಯ ಕರಸೇವಕರನ್ನು ಗೌರವಿಸಲಾಯಿತು. ಕಾರ್ಯಕ್ರಮಗಳ ಪ್ರಾಯೋಜಕತ್ವ ವಹಿಸಿದವರನ್ನು ಗುರುತಿಸಲಾಯಿತು. ಪೂಜೆಯ ಮಕ್ಕಳ ತಜ್ಞ ಡಾಕ್ಟರ್ ಸುಧಾಕರ ಶೆಟ್ಟಿ, ಉದ್ಯಮಿ ವಾಮಯ್ಯ ಬಿ ಶೆಟ್ಟಿ, ಮಹಾರಾಷ್ಟ್ರ ಫೆಡರೇಷನ್ ಆಫ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿರಾರ್ ಶಂಕರ ಬಿ ಶೆಟ್ಟಿ, ವಿವೇಕಾನಂದ ವಿದ್ಯಾವರ್ತಕ ಸಂಘ ನಿರ್ದೇಶಕ ಬಲರಾಮ ಆಚಾರ್ಯ ಜಿಎಲ್, ಶ್ರೀ ಒಡಿಯೂರು ರಥೋತ್ಸವ ಸಮಿತಿಯ ಅಧ್ಯಕ್ಷ ಶಶಿಧರ ಬಿ ಶೆಟ್ಟಿ ಬರೋಡ, ಉದ್ಯಮಿ ರವೀಂದ್ರನಾಥ ಆಳ್ವ ಮಲಾರುಬೀಡು, ಕಾರ್ಯಾಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಎ ಸುರೇಶ್ ರೈ, ಮುಂಬೈ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಪ್ರದೀಪ್ ಶೆಟ್ಟಿ ಕೊಳಕೆಬೈಲು ಉಪಸ್ಥಿತರಿದ್ದರು. ನಿತ್ಯಶ್ರೀ ಎಸ್ ರೈ, ನವ್ಯಶ್ರೀ ರೈ ಪ್ರಾರ್ಥಿಸಿದ್ರು. ಪ್ರಕಾಶ್ ಕೆ ಶೆಟ್ಟಿ ಪೇಟೆಮನೆ ಸ್ವಾಗತಿಸಿದ್ರು. ಸದಾಶಿವ ಶೆಟ್ಟಿ ಕನ್ಯಾನ ವಂದಿಸಿದ್ರು. ಯಶವಂತ ವಿಟ್ಲ ಕಾರ್ಯಕ್ರಮ ನಿರೂಪಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.